ತುಮಕೂರಿನಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ವತಿಯಿಂದ ವಿಶೇಷ ಅಧಿಕ ವೋಲ್ಟೇಜ್ ವಿದ್ಯುತ್ ಮಾರ್ಗಗಳ ಸಮೀಪದಲ್ಲಿ ಅಥವಾ ಕೆಳಗೆ ಸುರಕ್ಷಿತ ಅಂತರವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ನಗರದ ಗೆದ್ದಲಹಳ್ಳಿ ಪ್ರಮುಖ ರಸ್ತೆಯಲ್ಲಿ ಸಾರ್ವಜನಿಕ ಹಿತಾಸಕ್ತಿಗಾಗಿ ಹೈಟೆನ್ಷನ್ ವಿದ್ಯುತ್ ತಂತಿಯಿಂದಾಗಬಹುದಾದ ಅನಾಹುತಗಳ ಬಗ್ಗೆ ಅರಿವು ಮೂಡಿಸಲಾಯಿತು. ನಿಮ್ಮ ಸುರಕ್ಷತೆಯೇ ನಮ್ಮ ಪ್ರಥಮ ಆದ್ಯತೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸಾರ್ವಜನಿಕರಿಗೆ ಕರಪತ್ರ ವಿತರಣೆ ಮಾಡಿ ಅರಿವು ಮೂಡಿಸಲಾಯಿತು. ಈ ಕುರಿತು ಮಾತನಾಡಿದ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಪುರುಷೋತ್ತಮ್, ನಗರದ ಮೇಳೆಕೋಟೆಯಿಂದ ಬಡ್ಡಿಹಳ್ಳಿಯವರೆಗೂ ಇರುವ ಹೈಟೆನ್ಷನ್ ವಿದ್ಯುತ್ ತಂತಿಯ ಕೆಳಗೆ ಯಾವುದೇ ರೀತಿಯ ಕಟ್ಟಡ ನಿರ್ಮಾಣ, ಬಟ್ಟೆ ಒಣಗಿಸುವುದು ಸೇರಿದಂತೆ ಇತರ ಕಾರ್ಯಗಳನ್ನು ಲೈನ್ ಕೆಳಗೆ ನಿರ್ವಹಿಸದಂತೆ ನೋಟಿಸು ಜಾರಿ ಮಾಡಿ ತಿಳಿ ಹೇಳಿ ಅರಿವು ಮೂಡಿಸಲಾಗುತ್ತಿದೆ ಎಂದರು. ನಗರದಲ್ಲಿ ಎಲ್ಲಿ ಹೈಟೆನ್ಷನ್ ವಿದ್ಯುತ್ ಪೂರೈಕೆಯಾಗುತ್ತಿದೆಯೋ ಆ ಭಾಗದಲ್ಲಿ ಸಾರ್ವಜನಿಕರಿಗೆ ಅರಿವು ಮೂಡಿಸಲಾಗುತ್ತಿದೆ. ಹೈಟೆನ್ಷನ್ ವಿದ್ಯುತ್ ತಂತಿಯ ಬಗ್ಗೆ ಕೆಲವರಿಗೆ ಮಾಹಿತಿ ಇರುವುದಿಲ್ಲ. ವಿದ್ಯುತ್ ಪ್ರವಹಿಸುವ ಸಮಯದಲ್ಲಿ ತಂತಿ ಮುಟ್ಟದಿದ್ದರೂ ಅದರ ವ್ಯಾಪ್ತಿಯಲ್ಲಿ ಹೋದರೆ ವಿದ್ಯುತ್ನಿಂದ ಅನಾಹುತವಾಗುತ್ತದೆ. ಮಕ್ಕಳು ಗಾಳಿಪಟ ಬಿಡುವುದು, ಸಾರ್ವಜನಿಕರು ವಿದ್ಯುತ್ ಟವರ್ಗಳಿಗೆ ದನಕರುಗಳನ್ನು ಕಟ್ಟುವುದರಿಂದ ವಿದ್ಯುತ್ ಅನಾಹುತಕ್ಕೆ ಕಾರಣರಾಗುತ್ತಾರೆ ಎಂದರು. 220/66 ಕೆವಿ ಅಧಿಕ ಒತ್ತಡ ಮಾರ್ಗಗಳ ಸಮೀಪ ಕಿಟಕಿಗಳಿದ್ದಲ್ಲಿ ಅಂತಹ ಕಿಟಕಿಗಳನ್ನು ಶಾಶ್ವತವಾಗಿ ಮುಚ್ಚಬೇಕು. ವಿಶೇಷ ಅಧಿಕ ವೋಲ್ಟೇಜ್ ವಿದ್ಯುತ್ ಮಾರ್ಗಗಳ ಸಮೀಪ ಕೆಳಗೆ ಕಟ್ಟಡಗಳ ನಿರ್ಮಾಣ ಮಾಡುವ ಹಂತದಲ್ಲಿಯೇ ಕಾರಿಡಾರ್ ಅಗಲವನ್ನು ಕಡ್ಡಾಯವಾಗಿ ಕಾಯ್ದಿರಿಸುವುದು. 66 ಕೆವಿ ಮಾರ್ಗಗಳಿಗೆ ಸಂಬಂಧಿಸಿದಂತೆ 18 ಮೀಟರ್ಗಳ ಅಂತರ, 220 ಕೆವಿ ಮಾರ್ಗಗಳಿಗೆ ಸಂಬಂಧಿಸಿದಂತೆ 35 ಮೀಟರ್ಗಳ ಅಂತರ ಮತ್ತು 400 ಕೆವಿ ಮಾರ್ಗಗಳಿಗೆ ಸಂಬಂಧಿಸಿದಂತೆ 52 ಮೀಟರ್ಗಳು ಅಂತರವನ್ನು ಪಾಲಿಸಬೇಕು. ವಿಶೇಷ ಅಧಿಕ ವೋಲ್ಟೇಜ್ ವಿದ್ಯುತ್ ಮಾರ್ಗಗಳ ಸಮೀಪ ಕೆಳಗೆ ಕಟ್ಟಡ ನಿರ್ಮಾಣ ಅಥವಾ ಬೇರೆ ಚಟುವಟಿಕೆಗಳ ಸಂಬಂಧ ಭಾರತೀಯ ವಿದ್ಯುತ್ ಕಾಯ್ದೆಯ ಸುರಕ್ಷತಾ ಮಾರ್ಗಸೂಚಿಗಳನ್ನು ಉಲ್ಲಂಘನೆ ಮಾಡಿರುವುದು ಬಂದಲ್ಲಿ ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಕೆಪಿಟಿಸಿಎಲ್ನ ಅಲ್ಲಾ ಭಕಾಶ್, ಪ್ರಶಾಂತ್ ಮೂರ್ತಿ, ಶೈಲೇಂದ್ರ ಸೇರಿದಂತೆ ಕೆಪಿಟಿಸಿಎಲ್ ಸಿಬ್ಬಂದಿ ಹಾಜರಿದ್ದರು. ಎಲ್ಲನೂ ಅವ್ರಿಗೆ ತಿಳಿ ಹೇಳೋ ಥರ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ನಲ್ಲಿ ಎರಡೂ ಇದನ್ನು ಹಾಕಿದ್ವಿ. ಎಷ್ಟು ಏನು ಡಿಸ್ಟೆನ್ಸು ಮೇಂಟೈನ್ ಮಾಡಬೇಕು, ಇದು ಈಗ ನೋಡಿ ಈ ಲೈನ್ ಹೋಗಿದೆಯಲ್ಲ, ಇದು ಲೈನ್ ಇದು 220 ಲೈನು ಅಥವಾ 66 ಕೆವಿ ಲೈನು, ಅದಕ್ಕೆ ಎಷ್ಟೆಷ್ಟು ಅಂತರ ಇರಬೇಕು. 18 ಮೀಟ್ರು 66 ಕೆವಿ ಲೈನ್ಗಾದರೆ, 220 ಕೆವಿ ಲೈನ್ಗಾದರೆ ಎಷ್ಟು 35 ಮೀಟರು, 400 ಕೆವಿ ಲೈನ್ಸ್ಗಾದರೆ 52 ಮೀಟರ್ಸು. ಗ್ರೌಂಡಿಂದ ಲಾಸ್ಟ್ ಕೊನೆ ಕಂಡಕ್ಟರ್ ಇರುತ್ತಲ್ಲ ಅಲ್ಲಿಗೆ ಡಿಸ್ಟೆನ್ಸ್ ಮಿನಿಮಮ್ ಕ್ಲಿಯರೆನ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಅದ್ರ ಬಗ್ಗೆ ಅದ್ರ ಜೊತೆಗೆ ಯಾವ್ದಾದ್ರು ಆಬ್ಜೆಕ್ಟ್ಸ್, ಈಗ ಒಂದು ಬಿಲ್ಡಿಂಗ್ ಬಂದಿರುತ್ತೆ, ಬಿಲ್ಡಿಂಗಿಂದ ವರ್ಟಿಕಲ್ ಎಷ್ಟು ಕ್ಲಿಯರೆನ್ಸು, ಹಾರಿಸಾಂಟಲ್ ಕ್ಲಿಯರೆನ್ಸು, ಅವ್ರು ನಮ್ಮ ಹತ್ರ ಬಿಫೋರ್ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ದೇ ಹ್ಯಾವ್ ಟು ಗೆಟ್ ದಿ ಪರ್ಮಿಷನ್. ಬಟ್ ಕೆಲವೊಂದು ಕಡೆ ಅದು ಆಗ್ತಾ ಇಲ್ಲ, ಪರ್ಮಿಷನ್ ತೊಗೊಂಡಿರಲ್ಲ, ನಮ್ಮ ಗಮನಕ್ಕೆ ಬಂದಿರಲ್ಲ, ಕನ್ಸ್ಟ್ರಕ್ಷನ್ಸ್ ನಡೆದೋಗ್ಬಿಟ್ಟಿರುತ್ತೆ. ಅಂಥ ಸಮಯದಲ್ಲಿ ನಾವು ಅವ್ರಿಗೆಲ್ಲ ನೋಟಿಸ್ ಕೂಡ ಇಶ್ಯೂ ಮಾಡಿದ್ದೀವಿ. ಈಗಲೂ ಕೂಡ ನಾವು ಹೋಗಿದ್ದ ಕಡೆಗೆಲ್ಲ ಅವ್ರಿಗೆ ರಿಮೈಂಡರ್ನು ಕೂಡ ಕೊಟ್ಟು ಬಂದಿದ್ದೀವಿ. ಇದನ್ನು ಎಷ್ಟು ಬೇಗ ಡೆಮಾಲಿಷ್ ನಾನು ಅನಾಹುತಗಳಿಗೆ ನೀವೇ ಜವಾಬ್ದಾರ ಆಗ್ತೀರಾ, ಯಾವುದೇ ಕಾರಣಕ್ಕೂ ಕೆಪಿಟಿಸಿಎಲ್ ಆಗಲಿ ಅಥವಾ ಬೆಸ್ಕಾಮ್ ಆಗಲಿ ಇದಕ್ಕೆ ಜವಾಬ್ದಾರಿ ಆಗಿರಲ್ಲ. ಹಾಗಾಗಿ ಈ ಕೂಡಲೇ ಅದನ್ನು ತೆರವುಗೊಳಿಸಿ ಅಂತೇಳಿ ನಾವು ಹೋಗಿದ್ದ ಕಡೆ ಅವ್ರಿಗೆಲ್ಲನೂ ರಿಮೈಂಡ್ರು ಕೂಡ ಕೊಟ್ಟು ಬಂದಿದ್ದೀವಿ. ಆ ಥರದ ಪ್ರಕರಣ ಇದೆಯಾ ತುಮಕೂರಿನಲ್ಲಿ? ಮುಂದೆ ಅದು ಆಗಬಾರ್ದು ಅಂತ ಎಚ್ಚರಿಕೆ ವಹಿಸೋದಕ್ಕೋಸ್ಕರ ನಾವು ಈ ಒಂದು ಜಾಗೃತಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಪುರುಷೋತ್ತಮ್, AWTAQ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.